ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಮತ್ತು ಚಿಂತಕರು ಆಗಿರುವಂತಹ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್, ಇವತ್ತು ತುರ್ತು ಪರಿಸ್ಥಿತಿಯ ಒಂದು ಏನೋ ನೆನಪಿಸುವ ನಿಟ್ಟಿನಲ್ಲಿ 1975ರಲ್ಲಿ ಕಾಂಗ್ರೆಸ್ ಅವತ್ತಿನ ಇಂದಿರಾ ಗಾಂಧಿ ಪ್ರಧಾನಿಯವರು ಜಾರಿ ಮಾಡಿದಂತ ತುರ್ತು ಪರಿಸ್ಥಿತಿಯ ಅಥವಾ ಎಮರ್ಜೆನ್ಸಿಯ ನೆನಪಿನಲ್ಲಿ ಕರಾಳ ದಿನಾಚರಣೆಯನ್ನು ಬಿಜೆಪಿ ಆಚರಿಸ್ತಾ ಉಂಟು. ಕೆಲವು ಕಡೆ ನಾಳೆ ಕೂಡ ಮಾಡ್ತಾರೆ ಆ ಸಂಬಂಧಪಟ್ಟ ಕಾರ್ಯಕ್ರಮಗಳೆಲ್ಲ. ಎಸ್, ಇವತ್ತಿನ ಪರಿಸ್ಥಿತಿ ಹೇಗೆ ಉಂಟು ಅಂತ ಒಂದು ಸಣ್ಣ ವಿಶ್ಲೇಷಣೆ. ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀವು? ಇದರಷ್ಟು ದೊಡ್ಡ ವಿಡಂಬನೆ ಮತ್ತೊಂದಿಲ್ಲ. ಯಾಕೆ ಸರ್? ಯಾಕೆ ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯಲ್ಲಿ ಏನೆಲ್ಲ ಆಗ್ಬಾರ್ದಿತ್ತೋ, ಅಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ನಡೆಗಳ ಏನೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ನಡೀತಾ ಅದೆಲ್ಲ ಇವತ್ತು ನಡೀತಾ ಇದೆ. ತುರ್ತು ಪರಿಸ್ಥಿತಿಯಲ್ಲೇ ವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಯ್ತು, ಮಾಧ್ಯಮವನ್ನು ಸೆನ್ಸಾರ್ ಮಾಡಲಾಯ್ತು, ನ್ಯಾಯಾಂಗದಲ್ಲಿ ಕಣ್ಣ ಒಬ್ರು ಜಡ್ಜ್ ಹೇಬಿಯಸ್ ಕಾರ್ಪಸ್ ಮೇಲೆ ಒಂದು ಜಡ್ಜ್ಮೆಂಟ್ ಕೊಟ್ಟದ್ದು ಬಿಟ್ರೆ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಸರ್ಕಾರದ ನಡೆಗಳನ್ನು ಪ್ರಶ್ನೆ ಮಾಡಲಿಲ್ಲ. ಇದೆಲ್ಲ ಆಗ ನಡೆದದ್ದು. ಸರ್ಕಾರದ ನಡೆಯನ್ನು ಪ್ರಶ್ನಿಸುವ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿರೋಧ ಪಕ್ಷದವರನ್ನು, ಜರ್ನಲಿಸ್ಟ್ಗಳನ್ನು, ಇಂಟೆಲೆಕ್ಚುವಲ್ಸ್ ಗಳನ್ನು ಹಿಡಿದು ಜೈಲಿಗೆ ಅಟ್ಟಲಾಯಿತು. ನೀಸಾ ಆಕ್ಟ್ ಅಲ್ಲಿ. ನೀಸಾ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್. ಇದೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ನಡೆದದ್ದು. ಈಗ ಆಗ ತುರ್ತು ಪರಿಸ್ಥಿತಿಯನ್ನು ಬಿಜೆಪಿ ಇರ್ಲಿಲ್ಲ, ಆಗ ಜನಸಂಘ ಇದ್ದ. ಅದು ಒಂದು ಸಣ್ಣ ಪಕ್ಷ, ಅದು ಬೇರೆಯವರೊಟ್ಟಿಗೆ ಸೇರಿ ವಿರೋಧ ಮಾಡಿದ್ದದನ್ನು. ಸೊ ಅದೇ ಪಕ್ಷ ಇವತ್ತು ಅದನ್ನೊಂದು ಕರಾಳ ದಿನ ಆಚರಣೆ ಮಾಡ್ತದೆ ಅಂತ ಹೇಳಿದ್ರೆ, ಅವರು ಏನೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಮಾಡಿದರೆ ಇಂದಿರಾ ಗಾಂಧಿ, ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಅವರು, ಅದನ್ನೆಲ್ಲ ಇವರು ಇವತ್ತು ಮಾಡ್ತಾ ಇದ್ದಾರಲ್ವಾ? ಎಲ್ಲಿ ಸರ್? ಎಲ್ಲಿ? ಯಾವ ರೀತಿಯಲ್ಲಿ? ಇಲ್ಲಿ ಅವತ್ತು ಮೀಸಾ ಇದ್ದಾಗೆ ಇವತ್ತು ಉಪ ಇದೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಇದೆ. ಅದರಲ್ಲಿ ಕನಿಷ್ಠ 2016ರಿಂದ 19 ಮಧ್ಯದಲ್ಲಿ 160% ಬಂಧನ ಆಗಿದೆ. ಅದರಲ್ಲಿ ಹೆಚ್ಚಾಗಿದೆ ಈ 3 ವರ್ಷದಲ್ಲಿ 160%. ಅದರಲ್ಲಿ ಕಡಿಮೆ 7ರಿಂದ 8,000 ಜನರ ಬಂಧನ ಆಗಿದೆ. ಮತ್ತೆ ಹಾಗೆ ಬಂಧಿಸಿದವರಲ್ಲಿ ರಿಯಲ್ ಆಗಿ ಪನಿಷ್ಮೆಂಟ್ ಆದವರು 2ರಿಂದ 3%. ಅಂದ್ರೆ ಏನೆಲ್ಲ ಈ ಕ್ರಿಮಿನಲ್ ಬೇರೆ ಆಕ್ಟ್ ಅಲ್ಲಿ ಪನಿಷ್ ಮಾಡಬಹುದು ಅಂತವ್ರನ್ನೆಲ್ಲ ಈ ಆಕ್ಟ್ ಅಲ್ಲಿ ಬಂಧಿಸ್ತಾ ಇದ್ದಾರೆ, ಉಪದಲ್ಲಿ. ದೇಶದ್ರೋಹ ಬೈಲೇ ಸಿಗುದಿಲ್ಲ ಸುಲಭದಲ್ಲಿ. ದೇಶದ್ರೋಹ ಪ್ರಕರಣ, ದೇಶದ್ರೋಹ ಅಂತ ಆರೋಪ ಮಾಡೋದು. ಯಾರೆಲ್ಲ ಸರ್ಕಾರದ ಪಾಲಿಸಿಗಳನ್ನು ವಿಮರ್ಶೆ ಮಾಡ್ತಾರ, ಟೀಕೆ ಮಾಡ್ತಾರ, ಅವರೆಲ್ಲ ದೇಶದ್ರೋಹ ಅಂತ ಈ ಕಾಯ್ದೆಯಲ್ಲಿ ಬಂಧಿಸ್ತಾ ಇದ್ದಾರೆ. ಆ ಮೀಸಕ್ಕೆ ಸರಿಸಮಾನವಾದ ಉಪ ಇಲ್ಲಿದೆ. ನ್ಯಾಯಾಂಗದ ಕತೆ ಅಂತೂ ಹೇಳುವುದೇ ಬೇಡ. 2 ಗೊಗೋಯ್ ಆಯ್ತು, ನಂತರ ಬಾಬ್ಡೆ ಆಯ್ತು. ಈಗಿನ ಸುಪ್ರೀಂ ಕೋರ್ಟ್ ಜಡ್ಜ್ ಏನೋ ಸ್ವಲ್ಪ ಬದಲಾವಣೆ ಕಾಣಬಹುದು ಈಗಿನ ಕೆಲವು ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಅದ್ರ ಬಿಟ್ರೆ 4-5 ವರ್ಷದಲ್ಲಿ ಸುಪ್ರೀಂ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ ಎಷ್ಟು ಕಾನ್ಸ್ಟಿಟ್ಯೂಷನ್ ವಿರೋಧಿ ಕ್ರಮಗಳು. 370 ಜಮ್ಮು ಕಾಶ್ಮೀರ ಅಬಾಲಿಷ್ ಮಾಡಿರ್ಬೋದು, ಹೇಬಿಯಸ್ ಕಾರ್ಪಸ್ ಪ್ರಶ್ನೆ ಇರಬಹುದು, ಅಥವಾ ಎಷ್ಟು ಪ್ರಶ್ನೆಗಳು ಸುಪ್ರೀಂ ಕೋರ್ಟ್. ಅದೇ ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಮೈಗ್ರೆಂಟ್ ಲೇಬರ್ಸ್ ಪ್ರಶ್ನೆಗಳು ಕೂಡ ಸುಪ್ರೀಂ ಕೋರ್ಟ್ ಬಂದೆ ಫಸ್ಟ್ ವೇವ್ ತಂದರೆ ಬಂದಿತ್ತು. ಏನ್ ಜಡ್ಜ್ಮೆಂಟ್ ತಗೊಂಡ್ರು ಅವರು? ಡಿಮಾನಿಟೈಸೇಷನ್. ಸುಪ್ರೀಂ ಕೋರ್ಟ್ ಅಂತೂ ಈ ಸರ್ಕಾರದ ಒಂದು ಅಂಗದ ರೀತಿ. ನಾನು ಎಷ್ಟೋ ಸಾರಿ ಆಲೋಚನೆ ಮಾಡಿದೆ, ಅವ್ರಿಗೆ ಸಪರೇಟ್ ಬಿಲ್ಡಿಂಗ್ ಯಾಕೆ, ಪಾರ್ಲಿಮೆಂಟ್ ಅಲ್ಲಿ ಒಂದು ಸಪರೇಟ್ ಕೋಣೆ ಕೊಡೋದು ಒಳ್ಳೇದು ಅಂತ. ಸೊ ಇದು ನ್ಯಾಯಾಂಗದ ಸ್ಥಿತಿ ಇದೆ ಇವತ್ತು. ಹೈಕೋರ್ಟ್ಗಳು ಕೆಲವು ಬಿಟ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಈ ಚಂದ್ರಚೂಡ್ ಮತ್ತೆ ಈಗಿನ ಹೊಸ ಜಡ್ಜ್ ಬಂದ ನಂತರ ಅಲ್ಪ ಸ್ವಲ್ಪ ಆಶಾ ಕಿರಣಗಳು ಮೂಡ್ತವೆ ಬಿಟ್ರೆ, ಈ 5 ವರ್ಷದಲ್ಲಿ ಸುಪ್ರೀಂ ಕೋರ್ಟ್ ನಡೆ ಅಂತೂ ನ್ಯಾಯಪರ ಇರಲಿಲ್ಲ, ಸರ್ಕಾರ ಪರ ಇತ್ತು. ಸರ್ಕಾರದ ಹಲವು ಕಾಯ್ದೆಗಳು ಜನ ವಿರೋಧಿಯಾಗಿದ್ದು. ಅಂದ್ರೆ ಇದು ಅವರಿಗೆ ಕೂಡ ನಿವೃತ್ತಿ ಆದ ನಂತರ ಒಳ್ಳೆಯ ಒಂದು ಪೊಸಿಷನ್ ಸಿಗಲಿ ಅಂತ ಕಾಯ್ತಾ ಇರ್ತದೆ. ನಿರೀಕ್ಷೆಯಲ್ಲಿ ಸ್ವಲ್ಪ ಏನೋ ಪ್ರೋ ಗವರ್ಮೆಂಟ್ ಅಥವಾ ಪೂರ್ತಿ ಪ್ರೋ ಗವರ್ಮೆಂಟ್. ಹೌದು, ಇದು ನ್ಯಾಯಾಂಗ. ಮಾಧ್ಯಮ ನೋಡಿ,
ಮಾಧ್ಯಮದಷ್ಟು ಜೋಕು ಹಿಂದೆ ತುರ್ತು ಪರಿಸ್ಥಿತಿಯಲ್ಲಿ ಇಷ್ಟು ಹೆಸಿಗೆ ಆಗಿಲ್ಲ ಮಾಧ್ಯಮ. ಆಗ ಟಿವಿ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಖಾಲಿ ಪೇಪರ್ಗಳಿದ್ದವು. ಆಗ್ಲೂ ಎರಡೇ, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಸ್ಟೇಟ್ಸ್ಮನ್, ಎರಡು ಪತ್ರಿಕೆಗಳು ಮಾತ್ರ ಸತತವಾಗಿ ಸರ್ಕಾರದ ನಡೆಯನ್ನು ಟೀಕಿಸ್ತಾ ಇದ್ದವು. ಅದು ಬಿಟ್ಟು ಉಳಿದವರು ಬಟ್ಟಂಗಿತನ ಮಾಡಿದ್ರು, ಕೆಲವರು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಾಗೆ ಮಾತಾಡ್ತಾ ಇದ್ರು. ದೊಡ್ಡ ಮಟ್ಟಿಗೆ ಯಾರು ಸರ್ಕಾರವನ್ನು ಎದುರು ಹಾಕೊಳ್ಳಿಲ್ಲ. ಬಟ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ 90% ಟಿವಿ ಚಾನೆಲ್ಗಳು ಅಲ್ಲಿ ಕೂತು ಚರ್ಚೆ ಮಾಡೋರೆಲ್ಲ ವಿರೋಧ ಪಕ್ಷವನ್ನು ಟೀಕೆ ಮಾಡೋದು ಬಿಟ್ಟ ಸರ್ಕಾರದ ಪಾಲಿಸಿಯನ್ನು ಟೀಕೆ ಮಾಡೋ ಒಂದು ಪ್ಯಾನಲ್ ಡಿಸ್ಕಷನ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಎಂತ ಒಂದು ದಾರಿದ್ರ್ಯ ಸೃಷ್ಟಿಯಾಗಿದೆ. ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೇವೆ ನಾವು. ಮಾಧ್ಯಮವನ್ನು ಖರೀದಿಸುದು, ಓಲೈಸುದು, ಅದರ ಜೊತೆಗೆ ಬೆದರಿಸುದು, ಇದೆಲ್ಲ ತಂತ್ರಗಾರಿಕೆಯ ಮೂಲಕ ಮಾಧ್ಯಮ ಇವತ್ತು ಸಂಪೂರ್ಣ ಶರಣಾಗಿದೆ ಸರ್ಕಾರಕ್ಕೆ. ನ್ಯಾಯಾಂಗ ಹೀಗೆ ಹದಗೆಟ್ಟಿದೆ, ಮಾಧ್ಯಮ ಹದಗೆಟ್ಟಿದೆ. ಇನ್ನು ಬ್ಯೂರೋಕ್ರಸಿ ಅಂತ ಕೇಳೋದೇ ಬಿಡಿ, ಅವ್ರು ಯಾರು ದೊಡ್ಡ ಮಟ್ಟಿಗೆ ಯಾವತ್ತೂ ಕ್ರಾಂತಿ ಮಾಡಿದವರಲ್ಲ, ಅವರು ಇವರು ಸರ್ಕಾರದ ನೀತಿಯನ್ನು ಜಾರಿಗೆ ತರುವವರು. ಅವರಿಂದ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇಂಥ ಸ್ಥಿತಿಯಲ್ಲಿ ಇವತ್ತು ನಾವು ಹೇಳ್ತೇವಲ್ಲ, ಇಂಟೆಲೆಕ್ಚುಯಲ್ಸ್, ಯೂನಿವರ್ಸಿಟಿಗಳು ದೊಡ್ಡ ಸೆಂಟರ್ ಇಂಟೆಲೆಕ್ಚುಯಲ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು. ಅದೇ JNU ಇವರು ಕರ್ಬ್ ಮಾಡಿದ್ದು, ಮತ್ತೆ ಸೆಂಟ್ರಲ್ ಯೂನಿವರ್ಸಿಟಿಗಳನ್ನು ಇವರು ಕರ್ಬ್ ಮಾಡಿದ ಅವಸ್ಥೆ ನೋಡಿದ್ರೆ ಯಾವ ವ್ಯಕ್ತಿ ಸ್ವಾತಂತ್ರ್ಯ ಪರ ಇವರು ಹೋರಾಡ್ತಾ ಇದ್ದಾರೆ? ತುರ್ತು ಪರಿಸ್ಥಿತಿ ಇದ್ದದ್ದೇ ವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡಿದ್ದು, ಫಂಡಮೆಂಟಲ್ ರೈಟ್ಸ್ ಅನ್ನು ಸಸ್ಪೆಂಡ್ ಮಾಡಿದ್ದು. ಅಂತದ್ದನ್ನು ಇವರು ಇತಾ ರೀತಿಯಲ್ಲಿ ಇವತ್ತು ಜಾರಿಗೆ ತರ್ತಾರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಜಾರಿಗೆ ತರ್ತಾರೆ ಅಂತ ಹೇಳಿದ್ರೆ ಯಾವ ನೈತಿಕ ಹಕ್ಕಿದೆ ಅವರಿಗೆ ಅದನ್ನು ಆಚರಿಸುವಂತದ್ದು? ತುರ್ತು ಪರಿಸ್ಥಿತಿಯನ್ನು, ಅದರ ಕರಾಳ ದಿನ ಆಚರಿಸುವುದೇನಿದೆ? ಕರಾಳ ದಿನವನ್ನು ಆಚರಣೆ ಅಂದ್ರೆ ಡೈಲಿ ಮಾಡ್ತಾ ಇದ್ದಾರೆ ಇವರು ಆಚರಣೆ. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿಲ್ಲ, ತುರ್ತು ಪರಿಸ್ಥಿತಿಯಲ್ಲಿ ಏನಿತ್ತು ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವರು. ಸೊ ಇದು ಹಾಗಾಗಿ ನಾನು ಇದೊಂದು ದೊಡ್ಡ ವಿಡಂಬನೆ ಅಂತ ಹೇಳ್ತಾ ಇದ್ದೇನೆ. ಈಗ ನಾವು ನೋಡಿದ್ದೇವೆ, ಈಗ 3-4 ತಿಂಗಳ ಹಿಂದೆ ಅಥವಾ ಅದಕ್ಕಿಂತಲೂ ಮೊದಲು, ಅದು ಬ್ರಿಟನ್ ಇರ್ಬೋದು, ಕೆನಡಾ ಇರ್ಬೋದು, ಅಮೆರಿಕ ಇರ್ಬೋದು, ಅಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಮಾತಾಡಿದ್ದು, ಅಲ್ಲಿನ ಪಾರ್ಲಿಮೆಂಟ್ನ ಚರ್ಚೆ ಕೂಡ ನಡೆದಿತ್ತು. ಭಾರತದ ಪ್ರಜಾಪ್ರಭುತ್ವ ಎತ್ತ ಸಾಗ್ತಾ ಉಂಟು, ಎಲ್ಲ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡುವಂತ ಪ್ರಕ್ರಿಯೆಗಳೆಲ್ಲ ನಡೀತಾ ಉಂಟು ಅಂತ. ಅಂದ್ರೆ ವಿದೇಶಗಳು ಕೂಡ ಮಾತನಾಡಿತ್ತು. ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ನನ್ನ ಪ್ರಕಾರ ನಮ್ಮಲ್ಲಿ ಪ್ರಜಾಪ್ರಭುತ್ವ ಅಂತ ಇದೆ ಅಲ್ವಾ, ಅದರಷ್ಟು ದೊಡ್ಡ ಪ್ರಹಸನ ಬೇರೆ ಇಲ್ಲ. ಪ್ರಜಾಪ್ರಭುತ್ವ ಹಿಂದೆ ಮತ್ತೆ ಇವತ್ತು ಇಲೆಕ್ಷನ್ಗೆ ಸೀಮಿತಗೊಂಡ್ರೆ ಬಿಟ್ರೆ ಪ್ರಜಾಪ್ರಭುತ್ವದ ಯಾವುದೇ ಲಕ್ಷಣ ಇದೆ ನಮ್ಮ ದೇಶದಲ್ಲಿ? ಅಂದ್ರೆ ಜನರಿಗೆ ನಿಜವಾದ ಅಧಿಕಾರ ಬಂದಿದೆ. ಎಲ್ಲಿದೆ ಸ್ವಾಮಿ? ಇವರಿಗೆ 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡೋದು ಜನರು ಕೂಡ ನಂಬಿ ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೆ ಇಷ್ಟೇ ಅಂತ ಆಗಿಬಿಟ್ಟಿದೆ, ಆ ರೀತಿ ನಂಬಿಸಿ ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು ಎಲ್ಲಿದ್ದಾರೆ ಸ್ವಾಮಿ? ಆಯ್ತಾ, ಇವರು ಕೋಟಿಗಟ್ಟಲೆ ಖರ್ಚು ಮಾಡುದು ಹಿಂದೆ ಅಷ್ಟು ಇವತ್ತು ಅಷ್ಟೇ. ಯಾರು ಎಂತೆಂತವರು ಕ್ರಿಮಿನಲ್ಗಳು, ಇವತ್ತು ಲೋಕಸಭೆಯಲ್ಲಿ ಆಯ್ಕೆ ಆದವರು 43% ಕ್ರಿಮಿನಲ್ಸ್ ಇದ್ದಾರೆ. ಇವರಿಗೂ ಜನರ ಸಮಸ್ಯೆಗೆ ಏನು ಸಂಬಂಧ ಇದೆ? ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನಾವು ಯಾಕೆ ಜನರನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಬೇಕು ಬೇಡಗಳಿಗೆ ಬೇಕಾದ ಕಾನೂನುಗಳನ್ನು ಜಾರಿಗೆ ತರಲಿಕ್ಕೋಸ್ಕರ, ಜಾರಿಗೆ ತರಲಿಕ್ಕೋಸ್ಕರ ನಾವು ಜನರನ್ನ ಆಯ್ಕೆ ಮಾಡೋದು ಚುನಾವಣೆಯಲ್ಲಿ. ಈಗ ನಾವು ನೋಡ್ತಾ ಇದ್ದೇವಲ್ಲ, ಒಂದೇ ಒಂದು ಕಾನೂನು ಹೇಳಿ ಜನಪರ ಇದೆಯಾ? ಇವರು 2014 ಬಂದ ನಂತರ 16ರಲ್ಲಿ ಡಿಮಾನಿಟೈಸೇಷನ್ ತಂದ್ರು. ಎಷ್ಟು ಜನ ಸಣ್ಣ ಪುಟ್ಟ ವ್ಯಾಪಾರಿಗಳು, ಊಟ ಗತಿಲ್ಲದವರೆಲ್ಲ ಬೀದಿ ಪಾಲಾದರು. 2017ರಲ್ಲಿ ತರಾತುರಿಯಲ್ಲಿ GST ತಂದ್ರು. ಎಷ್ಟು ಸಣ್ಣ ಪುಟ್ಟ ಉದ್ಯಮಗಳು ಮುಚ್ಚಿ ಹೋದವು. 2019ರ ವೇಳೆಗೆ ಎಕಾನಮಿ ಪಾತಾಳ ತಲುಪಿತು. 2020ರಲ್ಲಿ 4-5 ಗಂಟೆ ಕೂಡ ಅವಕಾಶ ಕೊಡದೆ ಲಾಕ್ಡೌನ್ ಮಾಡಿದ್ರು. ಈಗ ಕೃಷಿಕರು ಅಲ್ಲಿ 6 ತಿಂಗಳಾಯ್ತು 6 ತಿಂಗಳು ಆಯ್ತಾ. ಲೇಬರ್ ಅಗ್ರಿಕಲ್ಚರ್ ಪಾಲಿಸಿ ಅಂತ ಆಕ್ಟ್ ತಂದ್ರು 3. ಅದು ನಿಜವಾಗಿ ಇವರು ರೈತರ ಪರ ಅಂತ ಹೇಳ್ತಾ ಇದ್ದಾರೆ. ರೈತರೇ ಹೇಳ್ತಾರೆ ಅದು ನಮ್ಮ ಪರ ಅಲ್ಲ ಸ್ವಾಮಿ, ಅದನ್ನ ಹಿಂದಕ್ಕೆ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಇದು ಏನು ಪ್ರಜಾಪ್ರಭುತ್ವ? ಮೊನ್ನೆ ಹೇಳ್ತಾರೆ ಇದೇ ಡೀಸೆಲ್ ಪೆಟ್ರೋಲಿಗೆ ಎಷ್ಟಾಗಿ 100 ರೂಪಾಯಿ ದಾಟಿದೆ ಇವತ್ತು. 100 ರೂಪಾಯಲ್ಲಿ 32 ರೂಪಾಯಿ ಸೆಂಟ್ರಲ್ ಎಕ್ಸೈಸ್ ಮತ್ತೆ 18 ರೂಪಾಯಿ ಸ್ಟೇಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಎಷ್ಟು? ಕನಿಷ್ಠ ನಿಮಗೆ 50 ರೂಪಾಯಿ ಟ್ಯಾಕ್ಸ್ ಆಯ್ತು, ಪ್ಲಸ್ ಸೆಸ್ ಸೇರಿದ್ರೆ 60 ರೂಪಾಯಿ ಟ್ಯಾಕ್ಸ್ ಆಯ್ತು. ಅಂದ್ರೆ ಜನ ಇವತ್ತೇ ಲಾಕ್ಡೌನ್ ಈ ಕೊರೋನಾ ದಶೆಯಿಂದ ಊಟ ಕೇಳದೆ ಪರದಾಡ್ತಾ ಇದ್ದಾರೆ. ಅವರಿಂದಲೇ ನಾವು ದುಡ್ಡು ಕೀಳ್ತೇವೆ ಅಂತ ಹೇಳಿದ್ರೆ ಇದರಿಂದ ದೊಡ್ಡ ಮಟ್ಟಿನ ಒಂದು ಏನು ಅಂತ ಹೇಳಿದ್ರೆ ಜನರ ಬಗ್ಗೆ ಒಂದು ನಯಾ ಪೈಸೆ ಕಾಳಜಿ ಇಲ್ಲ, ಸೂಕ್ಷ್ಮತೆ ಇಲ್ಲ, ಅವರನ್ನ ಅರ್ಥ ಮಾಡಿಕೊಳ್ಳೊಂದು ಸಣ್ಣ ಮನಸ್ಸಿಲ್ಲ.
ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ಬೇಕಾ ನಾವು? ಎಸ್ 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 ಅದಕ್ಕೆ ನಾನು ಪ್ರಜಾಪ್ರಭುತ್ವ ಅಂತ ಹೇಳುದು ನಮ್ಮಲ್ಲಿ ದೊಡ್ಡ ಪ್ರಹಸನ ಅಂತ ಹೇಳ್ತಾ ಇರೋದು ನಾನು. ಎಸ್ ಸರ್ ಎಸ್ ಸರ್ ಎಸ್ ನಮ್ಮ ಯಾರ ದುಡ್ಡಿದ್ದು ದುಡ್ಡು ಹಾಕಿ ದುಡ್ಡು ತೆಗೆಯೋ ಒಂದು ದಂಧೆ ಆಗಿದೆ ಅದು ಪ್ರಜಾಪ್ರಭುತ್ವ. ಸೊ ತುರ್ತು ಮತ್ತೆ ನಮ್ಗೆ ಒಂದು ವ್ಯತ್ಯಾಸ ಮಾಡ್ಬೇಕು ತುರ್ತು ಪರಿಸ್ಥಿತಿಗೂ ಇವತ್ತಿನ ಅನ್ಡಿಕ್ಲೇರ್ಡ್ ತುರ್ತು ಪರಿಸ್ಥಿತಿಗೂ. ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಇದು. ಭಾರಿ ಮೂಲಭೂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದು ಒಂದು ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಅದು. ಅಂದ್ರೆ ಅವರ ಅಧಿಕಾರಕ್ಕೆ ಚ್ಯುತಿ ಬಂದದ್ದನ್ನು ತಪ್ಪಿಸಿಕೊಳ್ಳಿಕ್ಕೆ ಒಂದು ಮಾಡಿದ ಸ್ಟ್ರಾಟಜಿ ಅದು. 18-19 ತಿಂಗಳಲ್ಲಿ ಅವರು ಪುನಃ ತುರ್ತು ಪರಿಸ್ಥಿತಿಯನ್ನು ತಗೊಂಡು ಇಲೆಕ್ಷನ್ ಮಾಡಿದ್ರು. ಬಟ್ ಇವತ್ತು ನೋಡಿ, ಈ ತುರ್ತು ಪರಿಸ್ಥಿತಿಯ ಒಂದು ಸ್ಥಿತಿ ಇದೆಯಲ್ಲ, ಎಲ್ಲಾ ಸಂಸ್ಥೆಗಳನ್ನು ಸರ್ವನಾಶ ಮಾಡಿ, ನ್ಯಾಯಾಂಗ ಇರ್ಬೋದು, ಮಾಧ್ಯಮ ಇರ್ಬೋದು, ಬೇರೆಲ್ಲ ಅಟಾನಮಸ್ ಬಾಡಿಗಳೆಲ್ಲ ಇವತ್ತು ನಿಷ್ಪ್ರಯೋಜಕ ಆಗಿದೆ. ಇದೆಲ್ಲ ಮಾಡಿದ್ಯಾಕೆ? ಉದ್ದೇಶಪೂರಿತವಾಗಿ ಸರ್ಕಾರದ ಹಿಂದೂ ರಾಷ್ಟ್ರ ರೂಪಿಸುವ ಒಂದು ಧೋರಣೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೋಸ್ಕರನೇ ಇದನ್ನು ಮಾಡಿದ್ದು. ಸೊ ಈಗಿನ ತುರ್ತು ಅನ್ಡಿಕ್ಲೇರ್ಡ್ ತುರ್ತು ಪರಿಸ್ಥಿತಿ ಇದೆಯಲ್ಲ, ಇದಕ್ಕೊಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದು. ಇಂದಿರಾ ಗಾಂಧಿ ಒಂದು ಶಾರ್ಟ್ ಟರ್ಮ್ ಸ್ಟ್ರಾಟಜಿ, ಲಾಂಗ್ ಟರ್ಮ್ ಅಲ್ಲ ಅದು. ಸೊ ಎರಡನೇದು ಭಾರಿ ದೊಡ್ಡ ಡಿಫರೆನ್ಸ್ ಏನು ನಾನು ನೋಡ್ತಾ ಇರೋದು ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವು ಎಕನಾಮಿಕ್ ಪಾಲಿಸಿಗಳು ಬಂದಿದ್ದವು. 20 ಅಂಶಗಳ ಕಾರ್ಯಕ್ರಮ. ಅದರಲ್ಲಿ ಭಾರಿ ಮುಖ್ಯವಾಗಿ ಲ್ಯಾಂಡ್ ರಿಫಾರ್ಮ್. ನೋಡಿ, ಲ್ಯಾಂಡ್ ರಿಫಾರ್ಮ್ ನನಗೆ ಗೊತ್ತಿರುವ ಹಾಗೆ ದೇಶದ ಎಲ್ಲಾ ಕಡೆಯಲ್ಲಿ ತರ್ತಿದ್ರೆ ಯಾರು ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಬೇಡ ಅಂತ ಹೇಳ್ತಿರ್ಲಿಲ್ಲ. ಬಟ್ ಆ ತಳಸ್ತರದ ನಾಯಕರು ನಮ್ಮಲ್ಲಿ ಕರ್ನಾಟಕದಲ್ಲಿ ದೇವರಾಜ ಅರಸು ಇದ್ರು. ಅವರು 62ರ ಭೂಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ 74ರಲ್ಲಿ ಹೊಸ ಕಾಯ್ದೆ ತಂದ್ರು. ಅದು ಇಂಪ್ಲಿಮೆಂಟ್ ಆಗುವಾಗ ತುರ್ತು ಪರಿಸ್ಥಿತಿ ಇತ್ತು. ಹಾಗಾಗಿ ದೊಡ್ಡ ಮಟ್ಟಿಗೆ ಇಲ್ಲಿ ಲ್ಯಾಂಡ್ ಲಾರ್ಡ್ಸ್ ಗಳಾಗ್ಲಿ, ಬಲಾಢ್ಯ ಪಕ್ಷ ಜಾತಿಗಳಾಗ್ಲಿ ಅದರ ಮೂಗು ತೂರಿಸಲಿಕ್ಕೆ ಆಗಿಲ್ಲ. ತಕ್ಕ ಮಟ್ಟಿಗೆ ಕೇರಳ ಮತ್ತೆ ವೆಸ್ಟ್ ಬೆಂಗಾಲ್ ಬಿಟ್ರೆ ಕರ್ನಾಟಕದಲ್ಲಿ ಉತ್ತಮವಾಗಿ ಜಾರಿಗೆ ಬಂದದ್ದು. ಸೊ ಹಾಗೆ ಮತ್ತೊಂದು ಜೀತ ಮುಕ್ತಿ, ವೆರಿ ಇಂಪಾರ್ಟೆಂಟ್. ಬಾಂಡೆಡ್ ಲೇಬರ್, ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ಸ್, ರೂರಲ್ ಡೆವಲಪ್ಮೆಂಟ್, ಇದೆಲ್ಲ ಆಗ ಅಲ್ಪ ಸ್ವಲ್ಪ ಆಗಿ ಬಂತು. ಬಟ್ ಇವತ್ತು ನೋಡಿ, ಒಂದೇ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜನಪರ ಇದೆಯಾ? ಸಂಪನ್ಮೂಲ ಸಂಪೂರ್ಣ ಕೆಳಗಿಂದ ಮೇಲಕ್ಕೆ ಹರಿತಾ ಇದೆ, ಏನು ಮೇಲಿಂದ ಕೆಳಗೆ ಹರಿತಾ ಇಲ್ಲ. ನಾನು ಸಮಾಪನ ಮಾಡಬೇಕಾಗಿದೆ. ಓಕೆ ಸರ್ನಾಥ್ ಅವರೇ, ಹಾಗಾಗಿ ಈ ಆಚರಣೆ ಇದೆಲ್ಲ ಅವರು ಆಚರಿಸ್ತಾನೆ ಇದ್ದಾರೆ, ಕರಾಳ ಅಲ್ಲ ಅವರು. ದೇ ಆರ್ ಪ್ರಾಕ್ಟೀಸಿಂಗ್ ಇಟ್. ಕರಾಳ ಅಂತ ಹೇಳಿ ತೆಗಿಬೇಕು ಅದರಿಂದ ಪದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.